ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮ್ಯೂಟ್ ಆಗಿದ್ದೀರಿ ಪ್ರಭುಜಿ. ಪಾಲ. ಹರೇ ಕೃಷ್ಣ ಮಾತಾಜಿ, ಒಂದ್ ನಿಮಿಷ, ಇನ್ನು ಸ್ವಲ್ಪ ಇದು ಇಲ್ಲಿ ಒಂದ್ ನಿಮಿಷ. ಓಕೆ. ಸೊ ಇಲ್ಲಿ ಹೊಸ ಅಧ್ಯಾಯ. ಇವರು ಪೃಥು ಮಹಾರಾಜರ ಪ್ರಜೆಗಳು ಅವರ ಪೃಥು ಮಹಾರಾಜರ ಉಪದೇಶವನ್ನು ಕೇಳಿ ಅವರು ಮತ್ತೆ ಮತ್ತೆ ಅವರಿಗೆ ಅವರು ಧನ್ಯವಾದಗಳನ್ನು ಅರ್ಪಿಸಿದರು. ಸೊ ಅಷ್ಟೊತ್ತಿಗೆ ತಕ್ಷಣಕ್ಕೆ ಈಗ ಹೇಳ್ತಾ ಇದ್ದಾರೆ, ಕುಮಾರರು ಕೂಡ ಬಂದರು ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಆಕ್ಚುಲಿ ಇಲ್ಲಿ ಹೇಳ್ತಾ ಇರೋದು, ಕುಮಾರರು ಸಾಮಾನ್ಯ ವ್ಯಕ್ತಿಗಳಲ್ಲ. ಅವರು ಭಗವಂತನ ಶಕ್ತಿಯಾವೇಶ ಅವತಾರ ಅಂತ ಅವರು ಕೂಡ ಹೇಳ್ತಾರೆ. ಮತ್ತೆ ಅವರು ಇಲ್ಲಿ ಎಲ್ಲ ಪ್ರದೇಶಕ್ಕೂ ಕೂಡ ಬರೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಅವ್ರ ಬಗ್ಗೆ ಅವರು ಶುದ್ಧ ಭಕ್ತರು, ಆದರೆ ಅವರು ಈ ಭೌತಿಕ ಜಗತ್ತಿನಲ್ಲಿ ಇದ್ದಾರೆ. ಸೊ ಭಗವಂತನ ಪ್ರತಿನಿಧಿಗಳಾಗಿ ಅವರು ಆಚಾರ್ಯರು, ಅವರಿಂದಲೇ ಒಂದು ಗುರುಷ್ಯ ಪರಂಪರೆ ಬರುತ್ತೆ, ಕುಮಾರ ಪರಂಪರೆ. ಸೊ ಎಲ್ಲಿ ಯಾರು ಆ ಒಂದು ಅವರ ಒಂದು ಸಂದೇಶಕ್ಕೆ ಉತ್ಸುಕರಾಗಿರ್ತಾರೆ, ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಅವರು ಪಾಪದ ಸ್ಥಳಗಳಿಗೆ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾಪಭರಿತ ಪ್ರದೇಶಗಳು. ಸೊ ಪೃಥುಮಾರ ಸಮಯದಲ್ಲಿ ಅವರ ಆಡಳಿತದಿಂದ ಸಂಪೂರ್ಣ ವಿಶ್ವವೇ ಅಷ್ಟು ಪರಿಶುದ್ಧವಾಗಿತ್ತು. ಸೊ ಹಾಗೆ ಅವ್ರು ಬಂದರು ಅಂತ ಕೂಡ ಅವ್ರ ಬಗ್ಗೆ ಹೇಳ್ತಾರೆ ಮಾತಿದೆ. ಇಲ್ಲಾಂದ್ರೆ ಅವ್ರು ಬರೋದು ಇಲ್ಲ ಕೂಡ. ಇನ್ನೊಂದು, ಅವ್ರು ಬಂದ್ರೆ ಇನ್ನ ಏನಾದ್ರೂ ಪಾಪ ಇನ್ನ ಸ್ವಲ್ಪ ಇದ್ರೂ ಕೂಡ ಅದು ಕೂಡ ಹೋಗ್ಬಿಡತ್ತೆ. ಅದು ಅವರ ಪರಿಣಾಮ. ತೀರ್ಥಿ ಕುರುವಂತಿ ತೀರ್ಥಾನಿ ಅಂತ ಹೇಳ್ತಾರೆ. ಸೊ ಈ ತರ ಶುದ್ಧ ಭಕ್ತರು ಅವರು ತೀರ್ಥವನ್ನು ಸೃಷ್ಟಿ ಮಾಡ್ತಾರೆ, ಸ್ಥಳವನ್ನು ಅಷ್ಟು ಪವಿತ್ರೀಕರಿಸ್ತಾರೆ. ಸೊ ಈ ಕುಮಾರರು ಯಾಕೆ ಬಂದರು ಇಲ್ಲಿ ಅಂದ್ರೆ ಹೇಳಿದ್ರೆ, ಅವರು ಕೂಡ ಪೃಥು ಮಹಾರಾಜರ ಒಂದು ದಿವ್ಯ ಗುಣಗಳಿಗೆ ಆಕರ್ಷಿತರಾಗಿ ಬಂದರು. ಸೊ ಅವರ ಒಂದು ಪೃಥು ಮಹಾರಾಜರ ಚಟುವಟಿಕೆಗಳು, ಅವರ ಗುಣಗಳು ವಿಶ್ವವಿಖ್ಯಾತವಾಗಿದೆ. ಆ ವಿಶ್ವವಿಖ್ಯಾತವಾಗಿ ಕುಮಾರರು ಕೂಡ ಅವರಿಗೆ ಅವ್ರು ಬಂದು ಭೇಟಿ ಮಾಡ್ತಾ ಇದ್ದಾರೆ. ಮತ್ತೆ ಭೇಟಿ ಮಾಡಿ ಅವರು ಕೂಡ ಅವ್ರನ್ನ ಇನ್ನ ದಿವ್ಯ ನೆಲೆಯಲ್ಲಿ ಮುಂದುವರಿಯೋದಕ್ಕೆ, ಇನ್ನ ಅವರು ಹೆಚ್ಚು ಹೆಚ್ಚು ಕೃಷ್ಣ ಪ್ರಜ್ಞೆಯಲ್ಲಿ ಇರಲಿಕ್ಕೆ ಅವ್ರಿಗೆ ಮಾರ್ಗದರ್ಶನ ಕೂಡ ಕೊಡ್ತಾರೆ. ಸೊ ಹೀಗೆ ಶುದ್ಧ ಭಕ್ತರು ಇನ್ನೊಬ್ಬ ಶುದ್ಧ ಭಕ್ತರ ಅವರ ಇದನ್ನು ಸಂಘವನ್ನು ಯಾಚಿಸ್ತಾರೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧೆಯಂತ ಪರಸ್ಪರ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತೀಚ ರಮಂತಿಚ. ಸೊ ಹೀಗೆ ಪೃಥು ಮಹಾರಾಜರು, ಅದೇ ರೀತಿಯಲ್ಲಿ ಕುಮಾರರು ಎಲ್ಲರೂ ಕೂಡ ಅದೇ ದಿವ್ಯ ನೆಲೆಯಲ್ಲಿದ್ದಾರೆ. ಸೊ ಹಾಗೆ ಶಿಲ ಪ್ರಭುಪಾದರು ಒಂದು ಮಾತು ಹೇಳ್ತಾ ಇರೋದು, ಒಂದೇ ಬಣ್ಣದ ಹಕ್ಕಿಗಳು ಒಟ್ಟಿಗೆ ಇರ್ತದೆ, ಇಲ್ಲ ಒಂದೇ ರುಚಿ ಇರುವ ವ್ಯಕ್ತಿಗಳು ಒಟ್ಟಿಗೆ ಇರ್ತಾರೆ. ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಫ್ಲಾಕ್ ಟುಗೆದರ್. ಸೊ ಹಾಗೆ ಇಲ್ಲಿ ಪೃಥು ಮಹಾರಾಜರ ಸಂಘ ಅವರಿಂದ ಎಲ್ಲರೂ ಕೂಡ ಅದೇ ರೀತಿ ಭಕ್ತರಾಗಿದ್ದಾರೆ. ಮತ್ತೆ ಅವ್ರನ್ನ ನೋಡಕ್ಕೆ ಇಲ್ಲಿ ಪೃಥು ಮಹಾರಾಜರು ಕೂಡ ಕುಮಾರರು ಬರ್ತಾ ಇದ್ದಾರೆ, ಬಂದಿದ್ದಾರೆ. ಯಾಕಂದ್ರೆ ಒಂದೇ ರುಚಿ, ಅವರಿಗೆ ಭಗವಂತನ ಭಕ್ತಿ ಸೇವೆಯಲ್ಲಿ ಅವ್ರ ರುಚಿ ಇರೋದ್ರಿಂದ ಅವರು ಬರ್ತಾ ಇದ್ದಾರೆ. ಇಲ್ಲಾಂದ್ರೆ ಬರೋದಿಲ್ಲ ಅವರು. ಇನ್ನೇನಾದರೂ ಭೌತಿಕವಾಗಿ ಏನಾದರೂ ತುಂಬಾ ಒಂದು ಕೀರ್ತಿ ಪಡೆದ ವ್ಯಕ್ತಿನೋ, ಭೌತಿಕ ಸಾಧನೆ ಮಾಡಿದ್ದು, ಭೌತಿಕ ಜ್ಞಾನ ಪಡೆದದ್ದು, ಸೊ ಅದರಿದ್ರೆ ಕುಮಾರರು ಆಕರ್ಷಿತರಾಗೋದು ಪೃಥು ಮಹಾರಾಜರ ದಿವ್ಯ ಗುಣಗಳಿಂದ. ಮತ್ತೆ ಇಲ್ಲಿ ಹೇಳ್ತಾ ಇರೋದು,
ಪೃಥು ಮಹಾರಾಜರು ಹೇಗೆ ಅವರು ಎಚ್ಚರವಾದರು ಅಂದ್ರೆ ಎಷ್ಟು ಉತ್ಸುಕತೆಯಿಂದ ಕಾತುರತೆಯಿಂದ ಅಂದ್ರೆ ಅವರು ಈಗ ಉದಾಹರಣೆ ಕೊಡ್ತಾ ಇರೋದು ಒಂದು ಇಂದ್ರಿಯಗಳು ಹೇಗೆ ಇಂದ್ರಿಯ ವಸ್ತುಗಳ ಹಿಂದೆ ಹೋಗುತ್ತೆ. ನಮಗೆ ಭೌತಿಕ ಸ್ಥಿತಿಯಲ್ಲಿ ನಮಗೆ ಅನುಭವ, ಇಂದ್ರಿಯಗಳು ವಶದಲ್ಲಿದ್ದೇವೆ ನಾವು. ಸೊ ಇಂದ್ರಿಯಗಳು ವಶದಲ್ಲಿದ್ದು ಇಂದ್ರಿಯಗಳು ನಮ್ಮನ್ನು ನಾವು ಗೋದಾಸ ಗೋ ಅಂದ್ರೆ ಇಂದ್ರಿಯಗಳು, ನಾವು ಅದ್ರ ಸೇವಕರು ನಾವು. ಆದ್ರೆ ಈಗ ಹೆಚ್ಚಾಗಿ ಇಂದ್ರಿಯ ಸೇವಕರು. ಆದ್ರೆ ಆ ಸೇವೆಯಲ್ಲಿ ನಾವು ಆ ಇಂದ್ರಿಯಗಳು ಹೇಗೆ ನಮ್ಗೆ ಎಳೀತವೆ, ಆ ಕಣ್ಣು ನಮಗೆ ಎಳೆಯುತ್ತೆ. ಆ ಕಣ್ಣ ಆಕರ್ಷಣೆಯಿಂದ ನಾವು ಅಲ್ಲಿ ಅಲ್ಲಿ ತಿರುಗ್ತಾ ಇರ್ತೇವೆ, ನಾವು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೇವೆ. ನಾವು ಕಣ್ಣಿನ ಆಕರ್ಷಣೆ. ಇಲ್ಲ ಅಂದ್ರೆ ಮೊಬೈಲ್ ನೋಡ್ತಾ ಇರ್ಬೇಕು ನಾವು, ಕಣ್ಣಿನ ಆಕರ್ಷಣೆ. ಇಲ್ಲ ಕಿವಿ ಕೇಳ್ತಾ ಇರ್ಬೇಕು ಏನಾದ್ರೂ ಒಂದು. ಸೊ ಇದು ಬದ್ಧ ಜೀವಿಗೆ ನಮ್ಮ ಸ್ಥಿತಿ. ಸೊ ಹಾಗೆ ಇಲ್ಲಿ ಹೇಳ್ತಾರೆ, ಈ ಪೃಥು ಮಹಾರಾಜರು ಬದ್ಧ ಜೀವಿ ಅಲ್ಲ, ಆದರೆ ಅದೇ ತರ ಉದಾಹರಣೆ ಅಷ್ಟೇ, ಅದು ಉದಾಹರಣೆ ರೀತಿಯಲ್ಲಿ ಕೊಟ್ಟಿರೋದು. ಆ ರೀತಿ ಅವರು ಮ್ಯಾಗ್ನೆಟ್ ಒಂದು ಕಬ್ಬಿಣಕ್ಕೆ ಹೇಗೆ ಅಟ್ರಾಕ್ಟ್ ಆಗುತ್ತೆ, ಇಲ್ಲ ಇಂದ್ರಿಯಗಳಲ್ಲಿ ಹೇಗೆ ಇಂದ್ರಿಯ ವಸ್ತುಗಳಿಗೆ ಅಟ್ರಾಕ್ಟ್ ಆಗುತ್ತೆ, ಸೊ ಅದೇ ರೀತಿಯಲ್ಲಿ ಅವರು ಕೂಡ ಅಷ್ಟು ಆಕರ್ಷಿತರಾದರು ಅಂತ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇನ್ಫ್ಯಾಕ್ಟ್ ಇನ್ನ ಹೇಳೋದು, ಆಧ್ಯಾತ್ಮಿಕ ನಮಗೆ ಮುನ್ನಡೆ ಸಾಧಿಸೋದಕ್ಕೆ ನಮಗೆ ಒಂದು ಲಕ್ಷಣ ಅಂದ್ರೆ ನಾವು ಎಷ್ಟು ಮಟ್ಟಿಗೆ ಭಗವಂತನ ವಿಷಯವನ್ನು ಕೇಳಕ್ಕೆ ಉತ್ಸುಕರಾಗಿರ್ತೇವೆ. ಹರಿಕಥಾ, ಸೊ ಕೃಷ್ಣನ ಇದನ್ನು ವಿಷಯವನ್ನು ಕೇಳೋದಕ್ಕೆ ನಾವು ಉತ್ಸಾಹ, ಅಷ್ಟು ರುಚಿ ನಾವು ಬೆಳೆಸಿದೀವಿ ಅಂತ ಹೇಳಿದ್ರೆ ನಾವು ಅವಾಗ ಮುನ್ನಡೆ ಸಾಧಿಸ್ತಾ ಇದ್ದೇವೆ ಅಂತ. ಇಲ್ಲಾಂದ್ರೆ ನಮ್ಗೆ ರುಚಿ ಇದೆ, ಬೇರೆ ಬೇರೆ ರುಚಿ ಇದೆ, ರಾಜಕೀಯ ಚಟುವಟಿಕೆಗಳು ಕೇಳಬೇಕು, ಇಲ್ಲಾಂದ್ರೆ ಇನ್ನೇನಾದ್ರೂ ಬೇರೆ ಗ್ರಾಮ್ಯ ಕಥೆ ಕೇಳೋ ರುಚಿ ಇದೆ. ಆದ್ರೆ ನಾವು ಕೃಷ್ಣ ಕಥೆಯನ್ನು ಕೇಳೋ ನಮ್ಮ ರುಚಿ ಇದ್ರೆ ಅವಾಗ ನಾವು ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಆಗ್ತಾ ಇದ್ದೇವೆ ಅಂತ. ಸೊ ಈಗ ಪೃಥು ಮಹಾರಾಜರು ತುಂಬಾ ಕಾತುರತೆ, ಈಗ ಕುಮಾರರು ಬರ್ತಾ ಇದ್ದಾರೆ ಅವರು. ಈಗ ಅವರಿಗೆ ಈ ದಿವ್ಯ ಸಂದೇಶವನ್ನು, ಈಗ ದಿವ್ಯ ಇದನ್ನು ಕೊಡ್ತಾರೆ, ಆ ಒಂದು ಸಂಘವನ್ನು ಅವ್ರು ಕೊಡ್ತಾರೆ, ಭಗವಂತನ ವಿಷಯವನ್ನು ಅವ್ರು ಹೇಳ್ತಾರೆ. ಸೊ ಆ ಕಾತುರತೆ ಅವ್ರಿಗೆ, ಅಷ್ಟು ಕಾತುರತೆ ಇದೆ ಅವ್ರಿಗೆ. ಎಷ್ಟು ಕಾತುರತೆ ಅಂದ್ರೆ ನಾವು ಕೇಳ್ತೀವಿ, ಪರೀಕ್ಷಿತ್ ಮಹಾರಾಜರು ಆ ಕಾತುರತೆಯಲ್ಲಿ ಅವರು ಶುಕಮುನಿ ಬರ್ತಾರೆ, ಶುಕದೇವ್ ಗೋಸ್ವಾಮಿ. ಸೊ ಬಂದ ಮೇಲೆ ಅವರಿಂದ ಕೇಳುವಾಗ ಅವರು ಎಲ್ಲವನ್ನು ಮರ್ತು ಬಿಡ್ತಾರೆ. ಅವರು ತಿನ್ನೋದು, ಅವರು ಮಲಗೋದು, ಅವರ ಎಲ್ಲ ವಿಶ್ರಾಂತಿ ಎಲ್ಲವನ್ನೂ ಮರ್ತು ಬಿಟ್ಟು ಅಂದ್ರೆ ಅವ್ರು ಹೇಳ್ತಾರೆ, ಇದೆಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಇದು ಪೀಡಿಸುತ್ತೆ. ನಿದ್ದೆ ಬೇಕು ನಮಗೆ, ಆಹಾರ ಬೇಕು ನಮಗೆ, ನೀರು ಬೇಕು, ಬಾಯಾರಿಕೆ ಆಗುತ್ತೆ, ಈ ತರ ಇಂದ್ರಿಯ ವಸ್ತುಗಳು ಎಲ್ಲರನ್ನು ಇದು ಮಾಡುತ್ತೆ. ಆದ್ರೆ ಕೃಷ್ಣನ ವಿಷಯ, ಕೃಷ್ಣನ ಸಂದೇಶ ಅದು ನಿಮ್ಮಂತ ಒಂದು ವ್ಯಕ್ತಿಗಳಿಂದ ಕೇಳೋದ್ರಿಂದ ಹೇಗೆ ಅಂದ್ರೆ ನನಗೆ ಇದ್ಯಾವುದು ಕೂಡ ಬೇಡ. ಸೊ ಹಾಗೆ ನಾನು ಸತತವಾಗಿ ನಿಮ್ಮ ಇದನ್ನು ಕೇಳ್ತೇನೆ. ಸೊ ಅವರಿಬ್ಬರ ಮಧ್ಯೆ 7 ದಿವಸ ಸತತವಾಗಿ ಅವರಷ್ಟೇ ಅಲ್ಲ, ಅಲ್ಲಿ ಶುಕಮುನಿ ಮತ್ತೆ ಪರೀಕ್ಷಿತ್ ಮಹಾರಾಜರು ಅವರೊಟ್ಟಿಗೆ ಇದ್ದ ಅಲ್ಲೆಲ್ಲ ಋಷಿ ಮುನಿಗಳು, ಅವರೆಲ್ಲರೂ ಕೂಡ 7 ದಿವಸ ಸತತವಾಗಿ ಯಾವ ಒಂದು ಇದರಿಂದ ಅವರು ಬಾಧೆಯಾಗದೆ ಅವರು ಸತತವಾಗಿ ಅವರು ಭಗವಂತನ ಭಾಗವತದ ಶ್ರವಣ ಮಾಡ್ತಾರೆ. ಸೊ ಇದು ದಿವ್ಯ ನೆಲೆಯ ಅಸ್ತಿತ್ವ, ಇದು ದಿವ್ಯ ನೆಲೆಯಲ್ಲಿ, ಆತ್ಮದ ನೆಲೆಯಲ್ಲಿ ಇದು ಅಸ್ತಿತ್ವ ಹೀಗೆ. ಸೊ ಆ ನೆಲೆಯಲ್ಲಿ ಸಹಜವಾಗಿ ಪ್ರತಿಯೊಬ್ಬರಿಗೆ ಅರಿವಿದೆ, ಭಗವಂತನು ಪರಮ ಭೋಕ್ತನು, ಭಗವಂತನು ಪರಮ ಒಡೆಯನು, ಭಗವಂತನು ಪರಮ ಹಿತೈಷಿ. ಸೊ ಹೀಗೆ ಆ ನೆಲೆ ಅವರ ಸಾಕ್ಷಾತ್ಕಾರ ಇರೋದ್ರಿಂದ ಅಲ್ಲಿ ಸಹಜವಾಗಿ ಆ ರೀತಿ ಭೌತಿಕವಾದ ವಸ್ತುಗಳಿಂದ ವೈರಾಗ್ಯವಿದ್ದು ಅವರ ಆ ರೀತಿಯ ಲಕ್ಷಣಗಳು ವ್ಯಕ್ತವಾಗ್ತವೆ ಅಲ್ಲಿ. ಇಲ್ಲ ಅಂದ್ರೆ ಭೌತಿಕವಾಗಿ ನಮಗೆ ಇಲ್ಲಿ ಶ್ಲೋಕದಲ್ಲಿ ಹೇಳೋ ರೀತಿಯಲ್ಲಿ ಇಂದ್ರಿಯಗಳಿದೆ, ಇಂದ್ರಿಯಗಳು ನಮ್ಮನ್ನು ಒಂದು ಕ್ಷಣದಲ್ಲಿ ನಮ್ಮನ್ನು ನೆಲಸಮ ಮಾಡುತ್ತೆ. ಹೇಳ್ತಾರಲ್ಲ, ಇಲ್ಲಿ ಉದಾಹರಣೆ ಕೊಡ್ತಾರೆ, ಇಂದ್ರಿಯಗಳ ಒತ್ತಡ. ಒಂದೊಂದು ಜೀವಿಗಳು ಒಂದೊಂದಕ್ಕೆ ಅತಿ ಆಕರ್ಷ ಕೊಡ್ತಾರೆ. ಸೊ ಆ ಉದಾಹರಣೆಗೆ ನಾವು ಕೇಳಿರ್ತೀವಿ, ಬಹಳ ಸಲ ಕೇಳ್ತೇವೆ, ಅದು ಒಂದೊಂದು ಕ್ರಿಮಿಗಳು ಆ ಕಣ್ಣಿನ ಇದಕ್ಕೆ ಆ ಬೆಳಕಿಗೆ ಎಷ್ಟು ಆಕರ್ಷಣೆ ಕೊಡ್ತಾರೆ ಅಂದ್ರೆ ಅವರು ಆ ಬೆಳಕಿನಿಂದ ಆ ಬೆಂಕಿಯಕ್ಕೆ ಹೋಗಿ ಅವ್ರ ಬೆಂಕಿ ಒಳಗೆ ಪ್ರವೇಶಗೊಂಡು ಅವ್ರ ಜೀವನವನ್ನೇ ಬಿಟ್ಬಿಡ್ತಾರೆ, ಅವ್ರ ಅಂತ್ಯ ಆಗತ್ತೆ. ಸೊ ಆ ರೀತಿ ಕಣ್ಣುಗಳ ಆಕರ್ಷಣೆ ಎಷ್ಟು ಪ್ರಬಲವಾಗಿರ್ಬೋದು ಅಂತ ತೋರಿಸೋ ಒಂದು ಉದಾಹರಣೆ. ಹಾಗೆ ಕಿವಿಯನ್ನು ಉದಾಹರಣೆ ಕೊಡ್ತಾರೆ. ಆ ಜಿಂಕೆಗಳು ಅವರು ಇಂಪಾದ ಒಂದು ಬೇಟೆಗಾರನು ನುಡಿಸುವ ಒಂದು ಇದು ಯಾವುದೋ ಒಂದು ವಾದ್ಯನೋ ಏನೋ, ಅದಕ್ಕೆ ಆಕರ್ಷಿತರಾಗಿ ಅವರು ಇಲ್ಲಾಂದ್ರೆ ಜಿಂಕೆ ಹಿಡಿಯಕ್ಕಾಗಲ್ಲ, ಜಿಂಕೆ ತುಂಬಾ ವೇಗ ತುಂಬಾ ಅದಕ್ಕೆ.
ಆದರೆ ಈ ರೀತಿ ಅವರ ಈ ಇಂದ್ರಿಯಗಳು, ಕಿವಿಗಳು ಅವ್ರಿಗೆ ತುಂಬಾ ಮಧುರವಾಗಿರೋ ಇದನ್ನು ಅವ್ರು ಕೇಳೋ ಒಂದು ಇದು ಇದೆ ಅವ್ರಿಗೆ. ಸೊ ಹಾಗೆ ಅವ್ರನ್ನ ಆಕರ್ಷಿಸ್ಬೋದು ಅವ್ರನ್ನ. ಸೊ ಕಿವಿಗಳು. ಸೊ ಹಾಗೆ ನಾಲಿಗೆ ಉದಾಹರಣೆ ಕೊಡೋದು, ಆ ಮೀನುಗಳು, ನೀರಿನಲ್ಲಿರೋ ಮೀನುಗಳು. ಸೊ ನಾವು ಹಿಡಿಲಿಕ್ಕಾಗೋದಿಲ್ಲ, ಆದರೂ ಅದಕ್ಕೆ ಮೀನಿಗೆ ಏನಾದರೂ ನಾವು ಅದಕ್ಕೆ ಒಂದು ಆಹಾರ ಅಂತದ್ದು ಹಾಕಿದಾಗ ಅದು ಕೂಡ ಅದ್ರ ಮೇಲೆ ಬಂದು ಅದು ಇದಾಗುತ್ತೆ. ಸೊ ಈ ರೀತಿ ಇಂದ್ರಿಯಗಳು ನಮ್ಮನ್ನು ಆಕರ್ಷಿಸ್ತವೆ. ಮತ್ತು ಇಂದ್ರಿಯಗಳ ಒತ್ತಡ ನಮಗಿದೆ. ಸೊ ಇದರಿಂದ ಆ ಜೀವಿಗಳು ಅವರ ಜೀವವನ್ನೇ ಅಂತ್ಯ ಆಗ್ತಾ ಇದೆ. ಸೊ ಅದೇ ರೀತಿ ಹೇಳೋದು, ಮನುಷ್ಯ ಜನ್ಮದಲ್ಲಿ ಇದೆಲ್ಲವೂ ಪ್ರಬಲ ಒಂದು ರೀತಿ ನಾವು ಬೆಳೆಸ್ಕೊಂಡ್ರೆ ಎಲ್ಲ ಇಂದ್ರಿಯಗಳು ಪ್ರಬಲವಾಗಿ ಬೆಳೆಸ್ಬಹುದು. ಪ್ರಬಲವಾಗಿ ಅಂದ್ರೆ ಅಷ್ಟು ಆ ರೀತಿ ಆಕರ್ಷಣೆಯನ್ನು ಬೆಳೆಸ್ಬಹುದು. ಸೊ ಹಾಗೆ ಬೆಳೆಸ್ತಾ ಇದ್ರೆ ಮರುಜನ್ಮ ನಮ್ಗೆ ಅದೇ ರೀತಿ ದೇಹಗಳು ಸಿಗುತ್ತೆ. ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೈವರಂ ತಮ್ ಯವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಸೊ ಇಂದ್ರಿಯಗಳು ನಾವು ಹೇಗೆ ಬೆಳೆಸ್ತೇವೆ, ಅದರ ಇಂದ್ರಿಯ ಸಂಪರ್ಕದಲ್ಲಿ, ಅದರ ಒತ್ತಡದಲ್ಲಿ, ಅದರ ಆಸಕ್ತಿಗಳು, ಹಾಗಾಗಿ ನಮ್ಮ ಚಿಂತನೆ ಬೆಳೆಯುತ್ತೆ. ಚಿಂತನೆ ಬೆಳೆದು ಸಾಯುವ ಕ್ಷಣದಲ್ಲಿ ಆ ರೀತಿಯ ಒಂದು ಪ್ರಜ್ಞೆ ಬೆಳೆಯುತ್ತೆ. ಆ ರೀತಿ ಪ್ರಜ್ಞೆಯಿಂದ ದೇಹ ಸಿಗುತ್ತೆ. ಸೊ ಈ ರೀತಿ ಇಂದ್ರಿಯಗಳ ಇದು. ಸೊ ಸೊ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಪೃಥು ಮಹಾರಾಜರು ಅದೇ ರೀತಿ ಉದಾಹರಣೆಗೆ ಆ ರೀತಿ ಆಕರ್ಷಿತರಾದಾಗೆ ಅವರನ್ನು ತುಂಬಾ ಒಂದು ಕಾತುರತೆಯಿಂದ ಅವರನ್ನು ಬರಮಾಡಿದ್ರು. ಸೊ ಬರಮಾಡಿ ಈಗ ಮುಂದುವರಿಯುತ್ತೆ. ಈಗ ಅವರಿಗೆ ಅವ್ರು ಪ್ರಶ್ನಿಸ್ತಾರೆ. ಮತ್ತೆ ಇವರು ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಈಗ ಈ ಅಧ್ಯಾಯ ಫುಲ್ ಅದೇ. ಕುಮಾರರು ಪೃಥು ಮಹಾರಾಜರನ್ನ ಭೇಟಿ ಮಾಡಿ ಅವರಿಗೆ ಉಪದೇಶಿಸುವ ವಿಷಯಗಳು ಈ ಅಧ್ಯಾಯದಲ್ಲಿ. ಮತ್ತೆ ಇನ್ನೊಂದು ಇಲ್ಲಿ ಹೇಳ್ತಾ ಇರೋದು, ಕುಮಾರರು ಅವರ ವ್ಯಕ್ತಿತ್ವನೇ ಎಷ್ಟು ಸೂರ್ಯದ ಪ್ರಭಾವದಂತೆ ಅಂತ ಹೇಳ್ತಾರೆ. ಸೂರ್ಯ ವರ್ಚಸ್. ಸೊ ಆಕ್ಚುಲಿ ಹೇಳ್ತಾರೆ, ಇದು ಆತ್ಮದ ಸಹಜ ಲಕ್ಷಣಗಳು. ಭಗವಂತನೂ ಹಾಗೆ, ಭಗವಂತನಿಗೆ ಇದೆ. ಭಗವಂತನು ಸಂಪೂರ್ಣ ಇದರಿಂದ ತೇಜಸ್ಸಿನಿಂದ ಭಗವಂತನಿದ್ದಾನೆ. ಸೊ ಹಾಗೆಯೇ ಅವನ ಶುದ್ಧ ಭಕ್ತರು ಕೂಡ ಅವನ ಸಂಪರ್ಕದಲ್ಲಿ ಅವನ ಗುಣಗಳನ್ನು ಅವರು ಕೂಡ ಪಡೀತಾರೆ. ಸೊ ಸಾಮಾನ್ಯವಾಗಿ ಹೇಳ್ತಾರೆ, ಯಾವಾಗ ಭಗವಂತನು ಕಾಣಿಸ್ಕೊಳ್ತಾನೆ, ದೇವತೆಗಳಿಗೆ ಅವನ ನೋಡಕ್ಕೂ ಆಗಲ್ಲ, ಅಷ್ಟು ಭಗವಂತನ ದೇಹದ ತೇಜಸ್ಸು ಇರುತ್ತೆ. ಆದ್ರೆ ಭಗವಂತನು ನಾವು ನೋಡಬೇಕು ಅನ್ನೋ ಅವನು ಆ ಬೆಳಕನ್ನು ಸ್ವಲ್ಪ ಕಡಿಮೆ ಮಾಡಿದಾಗ ನಾವು ಅವನು ನೋಡಕ್ಕ, ಇಲ್ಲಾಂದ್ರೆ ನೋಡಕ್ಕೂ ಆಗೋದಿಲ್ಲ ಭಗವಂತ. ಅಷ್ಟು ತೇಜಸ್, ಅಷ್ಟು ಇದಿರುತ್ತೆ. ಹೀಗೆ ಇವಾಗ ಇವರು ಕೂಡ ಕುಮಾರರ ಬಗ್ಗೆ ಕೂಡ ಹೇಳ್ತಾ ಇರೋದು, ಅವ್ರು ಬಂದದ್ದೇ ಎಲ್ಲರಿಗೂ ಅಲ್ಲಿ ಗೊತ್ತಾಯ್ತು, ಓ ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಇವರು ಒಂದು ವಿಶೇಷವಾದ ವ್ಯಕ್ತಿ. ಕುಮಾರರು ಅವರು ಹೇಳ್ತಾರೆ, ಸದಾ ಅವರು ಒಂದು ಮಕ್ಕಳಾಗೆ ಕಾಣಿಸ್ತಾರೆ. ಸೊ ನಮಗೆ ವಯಸ್ಸಾಗ್ತಾ ನಮ್ಮ ದೇಹದ ಇದು ಕಡಿಮೆ ಆಗುತ್ತೆ, ಶಕ್ತಿ ಕಡಿಮೆ ಆಗುತ್ತೆ, ಕಾಂತಿ ಕಡಿಮೆ ಆಗುತ್ತೆ, ಎಲ್ಲ ಕಡಿಮೆ ಆಗುತ್ತೆ. ಆದ್ರೆ ಇವರು ಹಾಗಲ್ಲ. ಇವರ ಅವ್ರು ಯಾವಾಗಲೂ ಅದೇ ರೀತಿಯಲ್ಲಿ ಒಂದು ಚಿಕ್ಕ ಇದರಲ್ಲಿ ದೇಹ ಇರೋ ತರ ಕಾಣ್ತಾರೆ ಅಷ್ಟೇ. ಆದ್ರೆ ಅವರ ತೇಜಸ್ಸು ಇಲ್ಲಿ ಸೂರ್ಯನಿಗಿಂತ ಹೆಚ್ಚು ಅಂತ ಹೇಳ್ತಾರೆ, ಆ ರೀತಿ ತೇಜಸ್ಸು. ಸೊ ಇದು ಸಹಜವಾಗಿ ಅವ್ರಿಗೆ ಇರೋ ಅವರ ಆಧ್ಯಾತ್ಮಿಕತೆಯಿಂದ ಅವ್ರಿಗೆ ವ್ಯಕ್ತವಾಗುವ ಒಂದು ಲಕ್ಷಣಗಳು ಇದೆಲ್ಲ ಭೌತಿಕವಾದ ಅದು ನಾವು ಇಲ್ಲಿ ಒಂದು ಶೂಟಿಂಗ್ ಮಾಡುವಾಗ ಮಾಡುವಾಗ ಬೆಳಕು ಹಾಕಿ ತೇಜಸ್ಸು ಬರ್ಸೋದು ಇಲ್ಲ, ಈ ತರ ಅಲ್ಲ. ಸಹಜವಾಗಿ ಆಧ್ಯಾತ್ಮಿಕ ಇದರಲ್ಲಿ ಎಲ್ಲವೂ ಕೂಡ ಪ್ರಕಾಶಿತವಾಗಿ, ಭಗವಂತನ ಗೀತೆಯಲ್ಲಿ ಹೇಳ್ತಾನೆ, ಆ ದಿವ್ಯಧಾಮದಲ್ಲಿ ಅಲ್ಲಿ ಈ ರೀತಿ ಆರ್ಟಿಫಿಷಿಯಲ್ ಲೈಟಿಂಗ್ಸು, ಆರ್ಟಿಫಿಷಿಯಲ್ ಅವಶ್ಯಕತೆನೇ ಇಲ್ಲ. ಸೊ ಭಗವಂತನು ತನ್ನ ದಿವ್ಯಧಾಮದ ಬಗ್ಗೆ ಹೇಳೋ ಮಾತು, ತನ್ನ ತದ್ಭಾಷೆತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಸೊ ಭಗವಂತನ ಹೇಳೋದು, ಆ ಲೋಕದಲ್ಲಿ ಎಲ್ಲವೂ ಕೂಡ ಸ್ವಪ್ರಕಾಶಿತ. ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಒಂದೇ ಪ್ರಕಾಶಿತವಾದ ವಸ್ತು ಅಂದ್ರೆ, ಸ್ವಪ್ರಕಾಶಿತ ವಸ್ತು ಅಂದ್ರೆ ಸೂರ್ಯ. ಆ ಸೂರ್ಯ ಅದು ಸಿಗೋದು ಹೇಗೆ ಅಂದ್ರೆ ಅದಕ್ಕೆ ಅದು ಶಕ್ತಿ ಭಗವಂತನಿಂದ. ಆದ್ರೆ ಭಗವಂತನ ದಿವ್ಯ ಲೋಕದಲ್ಲಿ ಎಲ್ಲವೂ ಕೂಡ ಸ್ವಪ್ರಕಾಶಿತ, ಎಲ್ಲ ಲೋಕಗಳು ಪ್ರಕಾಶಿತವಾಗಿದೆ, ಎಲ್ಲ ಜೀವಿಗಳು ಪ್ರಕಾಶಿತವಾಗಿದ್ದಾರೆ. ಸೊ ಮೂಲ ಅದಕ್ಕೆ ಭಗವಂತ. ಸೊ ಭಗವಂತನು ಆ ಪ್ರಕಾಶಕ್ಕೆ ಕಾರಣ ಅವನು, ಸರ್ವ ಕಾರಣ ಜನ್ಮಾದ್ಯಸ್ಯತಃ. ಸೊ ಅವನಿಂದ ಅವನ ಅಲ್ಲಿ ವ್ಯಕ್ತವಾಗುವ ಅಲ್ಲೆಲ್ಲ ಶುದ್ಧ ಭಕ್ತರು ಕೂಡ ಅವರು ಕೂಡ ಸುಪ್ರಕಾಶಿತರ ಒಂದು ರೀತಿ ಆ ರೀತಿ ಇರುತ್ತಾರೆ. ಆ ರೀತಿ ಅಷ್ಟು ತೇಜಸ್ಸು ಇರುತ್ತೆ, ಅಷ್ಟು ದಿವ್ಯ ಪ್ರಭೆ ಇರುತ್ತೆ ಅವರಲ್ಲಿ. ಸೊ ಮತ್ತೆ ಇವರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು, ಅವರು
ಯೋಗೇಶ್ವರ, ಯೋಗಿ ಸಿದ್ದೇಶ್ವರ ಅಂತ ಹೇಳ್ತಾರೆ. ಎಲ್ಲ ಸಿದ್ಧಿಗಳು, ಅಷ್ಟಸಿದ್ಧಿಗಳನ್ನು ಪಡೆದವರು. ಸೊ ಅಷ್ಟಸಿದ್ಧಿ ಪಡಿಬೇಕು ಅಂದ್ರೆ ಇಲ್ಲೂ ಪಡಿಬಹುದು. ಅದಕ್ಕೆ ತುಂಬಾ ಪ್ರಯತ್ನ ಪಡಬೇಕು. ಅದಕ್ಕೆ ಯಮ, ನಿಯಮ, ಆಸನ, ಪ್ರಾಣಾಯಾಮ ಇದನ್ನ ಎಷ್ಟೋ ಲಕ್ಷೋಪಲಕ್ಷ ವರ್ಷಗಳು ಅಭ್ಯಾಸ ಮಾಡಬೇಕು. ಆದರೆ ಇದೆಲ್ಲವೂ ಕೂಡ ಈ ಶುದ್ಧ ಭಕ್ತರಾದ ಕುಮಾರರು ಸಹಜವಾಗಿ ಪಡೆದಿದ್ದಾರೆ. ಆದರೆ ಮತ್ತೆ ಅವರು ಅದರಿಂದ ಏನು ಇದಾಗೋದಿಲ್ಲ. ಸಿದ್ಧಿ ಸಾಮಾನ್ಯವಾಗಿ ಏನಾದರೂ ಒಂದು ಸಿದ್ಧಿ ಇದ್ರಲ್ಲಿ ಸಿಕ್ಕಿದ್ರೆ ವ್ಯಕ್ತಿಗಳು ಅದರಿಂದ ಪತನಗೊಂಡ್ಬಿಡ್ತಾರೆ. ಓಹ್, ನನಗಿದು ಸಿಕ್ಕಿದೆ, ನನಗೇನೋ ಒಂದು ವಿಶೇಷವಾದ ಶಕ್ತಿ ಇದೆ, ವಿಶೇಷವಾದ ಗುಣ ಇದೆ. ಆದರೆ ಈ ತರ ಶುದ್ಧ ಭಕ್ತರು ಈ ಸಿದ್ಧಿಗಳನ್ನು ಕೂಡ ಅವರು ಲಕ್ಷಿಸೋದಿಲ್ಲ. ಆದ್ರೆ ಒಮ್ಮೊಮ್ಮೆ ಉಪಯೋಗಿಸ್ತಾರೆ ಅವರು. ಇಲ್ಲಿ ನೋಡಿದಾಗ ಇಲ್ಲಿ ಅವರು ಅಲ್ಲಿಂದ ಇಲ್ಲಿ ಬರೋದಕ್ಕೆ ಅವರು ಪ್ರಯಾಣ ಮಾಡಿದ್ರು. ಆದ್ರೆ ಪ್ರಯಾಣ ಮಾಡಿದ್ದವರು ಯಾವುದೋ ಒಂದು ವಿಮಾನನೋ, ಯಾವುದೋ ಒಂದು ರಾಕೆಟ್, ಯಾವುದೋ ಒಂದು ವಾಹನ ಇಲ್ಲ. ಅವರು ಹಾಗೇ ಬಂದ್ಬಿಟ್ರು. ಯಾವ ವಿಮಾನ ಯಾವ ವಾಹನವಿಲ್ಲದೆ ಅವರು ಅಲ್ಲಿಗೆ ಹಾಗೆ ಬಂದ್ರು ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರು ಸಿದ್ದೇಶ್ವರ, ಆ ಸಿದ್ಧಿಗಳಿರೋದ್ರಿಂದ ಅವರು ಅಲ್ಲಿಂದ ಎಷ್ಟು ಯಾವ ಲೋಕಕ್ಕೂ ಕೂಡ ಅವರು ಪ್ರವೇಶಿಸಬಹುದು, ಎಲ್ಲಿಂದ ಎಲ್ಲಿ ಕೂಡ ಹೋಗ್ಬೋದು. ಸಿದ್ದೇಶ್ವರ. ಓಕೆ, ಸೊ ಯಾರು ಇನ್ನೇನಾದ್ರು ಹೇಳ್ತೀರಾ, ಸೇರಿಸ್ತೀರಾ ಅಂದ್ರೆ ಹೇಳಿ. ಆದ್ರೆ ಇಲ್ಲಿ ವಿಶೇಷವಾಗಿ ಅವರ ವಿಶೇಷ ಶಕ್ತಿ ಅಂದ್ರೆ ಅವ್ರು ಯಾವ ಸ್ಥಳಕ್ಕೆ ಹೋದ್ರು ಅದು ಪವಿತ್ರವಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಮತ್ತೆ ಅವರು ಯಾಕೆ ಬಂದ್ರು, ಇನ್ನೊಂದು ಕಾರಣ ಅಂದ್ರೆ ಇಲ್ಲಿ ಆ ಪವಿತ್ರವಾದ ಸ್ಥಳ ಆದ್ರಿಂದ ಪೃಥು ಮಹಾರಾಜರ ನಿರ್ದೇಶನದಲ್ಲಿ ಅವರ ರಾಜ್ಯ ಅವ್ರಿಗೆ ಬಂದ್ರು, ಇಲ್ಲದೆ ಅವ್ರು ಬರೋದಿಲ್ಲ. ಅದು ಕೂಡ ಹೇಳ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಇದ್ರಲ್ಲಿ ಸಹ ಅವರು ಹೇಳ್ತಾರಲ್ಲ, ಯಾವ್ದು ಇವರು ಯುಧಿಷ್ಠಿರ ಮಹಾರಾಜ, ಅಲ್ಲಿ ಸಹ ಹೇಳ್ತಾರಲ್ಲ, ಯಾರು ಇವರು ಬಂದಾಗ ವಿದುರ ಅವರು ಬಂದಾಗ ಅಲ್ಲಿ ಸಹ ಹೇಳ್ತಾರಲ್ಲ, ಕುರುವಂತಿ ಅಂತ ಹೇಳ್ಕೊಂಡು ಅಲ್ಲಿ ತೀರ್ಥವನ್ನು ಸೃಷ್ಟಿ ಮಾಡ್ತಾರೆ ಅವರು ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಮಹಾರಾಜ ಅವ್ರನ್ನ ಉದ್ದೇಶಿಸುತ್ತಾ ವಿದುರರ್ನ, ಸೊ ನಿಮ್ಮಂತ ವ್ಯಕ್ತಿಗಳು ಇದನ್ನು ಸೃಷ್ಟಿ ಮಾಡ್ತೀರಾ. ಹೌದು. ಮತ್ತೆ ಇವನ್ ಅವರಿಗೆ ಹೌದು ಭೇಟಿ ಇವನ್ ಭಗವಂತನ ನೋಡ್ಬೇಕಂತ ಆದ್ರೆ, ಈಗ ಇವದ್ರಲ್ಲಿ ಸಹ ಭಗವದ್ಗೀತೆಯಲ್ಲಿ ಸಹ ಹೇಳಿದಾರಲ್ಲ, ಅರ್ಜುನನ ನೋಡ್ಬೇಕಾದ್ರೆ ಅವರಿಗೆ ಸಹ ಒಂದು ದಿವ್ಯ ದೃಷ್ಟಿ ಕೊಟ್ಟಿದ್ದಾರೆ. ಅದರಿಂದಾಗಿ ಮಾತ್ರ ಅವರನ್ನು ನೋಡ್ಬೋದು ಅಲ್ಲ ಪ್ರಭುಜಿ. ಹಾಗೆ ಇಲ್ಲಾಂದ್ರೆ ಭಗವಂತ ನೋಡಿಗೆ ಅವರೇ ಒಂದು ನಮಗೆ ಬೇರೆ ತರದ ಅವಕಾಶ ಮಾಡಿ ಕೊಡ್ಬೇಕಿಲ್ಲ ಅದು. ಇಲ್ಲಾಂದ್ರೆ ಅವರನ್ನು ನೋಡ್ಲಿಕ್ಕೆ ಇವನ್ ಬ್ರಹ್ಮ ಸಹ ತುಂಬಾ ಕಷ್ಟವಂತ ಅವರನ್ನು ನೋಡ್ಲಿಕ್ಕೆ ಅಲ್ಲ ಪ್ರಭುಜಿ. ಬ್ರಹ್ಮ ದೇವತೆಗಳಿಗೆ ಯಾರಿಗೂ ಭಗವಂತನ ನೋಡುವಂತ ಒಂದು ಅವಕಾಶ ಅಂದ್ರೆ ಅವ್ರು ಹೋಗಿ ಅಲ್ಲಿ ಪ್ರೇಯರ್ ಮಾತ್ರ ಮಾಡ್ತಾರೆ ಅಷ್ಟೇ. ಆದ್ರೆ ಅವರು ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಅವರದ್ದು ಇದು ಕೇಳುದಲ್ಲ, ಬ್ರಹ್ಮದೇವರಿಗೆ ಮಾತ್ರ ಅವರಿಗೆ ಒಂದು ಕಿವಿಯಲ್ಲಿ ಇದು ಕೇಳ್ತದೆ ಅಷ್ಟೇ, ಅವ್ರು ಮಾತಾಡ್ತಾರೆ. ಹಾಗೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಕೇಳಿದ್ರೆ. ಹಾಗೆ ಪ್ರಭುಜಿ, ತುಂಬಾ ಚೆನ್ನಾಗಿತ್ತು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಪ್ರಭುಜಿ. ಮುರಳೀಧರ್ ಇದು ನಮಗೆ ಒಂದು ರಿಮೈಂಡರ್ ಅಂದ್ರೆ, ಅಲ್ಲಿ ತೇಜಸ್ವಿ ನಾಮ್ನಿ ಅಹಂ ಅಂತ ಹೇಳಿ ಭಗವಂತನ ವಾಚ ಇದೆ, 2 ಕಡೆ ಇದೆ. ಅಂದಿಗೆ ಆ ತೇಜಸ್ ಅಹಂ ಅಂತಂದ್ರೆ ಅವರೇ ಕೃಷ್ಣನೇ. ಸೊ ಹಾಗಾಗಿ ಅಲ್ಲಿ ತೇಜಸ್ ಅಂದ್ರೆ ಅಲ್ಲಿ ಎನರ್ಜಿ ಪಾರ್ಟ್ ಇದೆ, ನಮ್ಮ ಸೂರ್ಯ ಭಗವಾನಲ್ಲಿ ಇರ್ತಕ್ಕಂಥ ಎನರ್ಜಿ ಪಾರ್ಟ್ ಶ್ರೀಕೃಷ್ಣ ಅಂತ ಅಲ್ಲಿ ಇದೆ. ಅಲ್ಲಿಂದ ಏನಾಗುತ್ತೆ ಅಂದ್ರೆ, ನಾವು ಆಹಾರವನ್ನು ಸೇವನೆ ಮಾಡುವಾಗ ನಮ್ಮ ಆಹಾರದಲ್ಲಿ ನ್ಯೂಟ್ರಿಯೆಂಟ್ಸ್ ಇರೋದು ಮತ್ತೆ ಬೇರೆ ಸ್ಟ್ರಕ್ಚರಲ್ ಮೆಟೀರಿಯಲ್, ಅದ್ ಬಿಟ್ರೆ ಎನರ್ಜಿ ಪಾರ್ಟ್ ಸೂರ್ಯನಿಂದ ಬಂದಿರೋದು ಅಂತ ಹೇಳಿ, ಅಂದ್ರೆ ಫುಡ್ ಈಸ್ ಎ ಓನ್ಲಿ ಮೀಡಿಯಂ, ಸೂರ್ಯ ಭಗವಾನ ಶಕ್ತಿ ಅದ್ರಲ್ಲಿ ಬಂದಿದೆ ಅಂತ ಹೇಳಿ ಅದರಿಂದ ನಮ್ಗೆ ಎನರ್ಜಿ ನಡೀತಾ ಇದೆ ಇಡೀ ಶರೀರಕ್ಕೆ. ಅಲ್ಲಿಗೆ ಶ್ರೀಕೃಷ್ಣ ಅಂತರ್ಯಾಮಿಯಾಗಿದ್ದು ಆತ್ಮದಲ್ಲಿಯೂ ಇದ್ದು, ಜೊತೆಗೆ ಇಲ್ಲಿ ನಮ್ಗೆ ಡೇ ಟು ಡೇ ಎನರ್ಜಿ ಏನ್ ಬೇಕಾಗಿದೆ ನಮ್ಮ ಶರೀರಕ್ಕೆ ಅದನ್ನು ಕೃಷ್ಣನೇ ನಮ್ಗೆ ಕೊಡ್ತಾ ಇರೋದ್ರಿಂದ ನಾವು ಸದಾ ಸರ್ವದಾ ಕೃಷ್ಣನಿಗೆ ಸೇವಕರಾಗಿರ್ಬೇಕು ಅಂತೇಳಿ ಒಂದು ವಿಚಾರ. ಆಮೇಲೆ ನಾನು ತಿಂತೀವೋ ಸೂರ್ಯ ಭಗವಾನ ಶಕ್ತಿನ ನಾವು ಅಲ್ಲಿ ಏನೇನೋ ತಿಂದ್ಬಿಡ್ತಾರೆ, ಆದ್ರೆ ನಾವು ಅಲ್ಲಿಯೂ ಅಂದ್ರೆ ಸೂರ್ಯ ಭಗವಾನ ಶಕ್ತಿ ಕೃಷ್ಣ ಶಕ್ತಿ ಅಲ್ಲಿಂದ ಬಂದಿದೆ. ಎರಡನೇದಾಗಿ ನಾವೇನಾದ್ರೂ ಅದನ್ನ ಭಗವಂತ ನಿವೇದನೆ ಮಾಡಿದಾಗ ನಮ್ಗೆ ಅದಕ್ಕೆ ಇನ್ನೂ ಅಂದ್ರೆ ನಮ್ಗೆ ಕೃಷ್ಣ ಭಕ್ತಿ ಶಿಕ್ಷಣ ಬರ್ಲಿಕ್ಕೆ ಅವಕಾಶ ಆಗ್ತದೆ. ಬೇರೆ ಏನಾದ್ರು ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಕೃಷ್ಣ ಪ್ರಸಾದನಾದ್ರೂ ನಾವು ಯಾವಾಗಲೂ ಸೇವನೆ ಮಾಡ್ತಾ ಇದ್ರೆ ಅಲ್ಲಿಂದನೂ ನಮ್ಗೆ ಕೃಷ್ಣನ ಕನೆಕ್ಷನ್ ಸಿಗೋ ಚಾನ್ಸಸ್ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು.